ಅದು ಸುಮಾರು 11:30 ಸುಜಾತ ತನ್ನ ಅಡ್ಮಿಷನ್ಗಾಗಿ ಅವತ್ತು ಬ್ಯಾಂಕಿನಿಂದ ಸುಮಾರು 18,000 ರೂಪಾಯಿ ಡ್ರಾ ಮಾಡಿಕೊಂಡು ಯೂನಿವರ್ಸಿಟಿ ರಸ್ತೆಯಲ್ಲಿ ತನ್ನ ಸ್ಕೂಟರ್ ಓಡಿಸಿಕೊಂಡು ಹೋಗುತ್ತಿದ್ದಾಗ ಒಂದು ಕಾರು ಅವಳನ್ನ ಸತತವಾಗಿ 2 ಕಿಲೋಮೀಟರ್ ವರೆಗೂ ಹಿಂಬಾಲಿಸಿದೆ. ಸುಜಾತಾಗೆ ಒಂದು ಕಾರು ತನ್ನನ್ನ ಹಿಂಬಾಲಿಸುತ್ತಿದೆ ಅನ್ನುವುದು ಗೊತ್ತಾಗಿದ್ದು ಕೇವಲ ಅರ್ಧ ಕಿಲೋಮೀಟರ್ ದೂರ ಹಿಂದೆ ಇದ್ದಾಗ. ಅದು ಕೂಡ ನಿರ್ಜನವಾದ ಪ್ರದೇಶವಾಗಿದ್ದರಿಂದ ಅಲ್ಲಿ ಯಾವ ಗಾಡಿಗಳು ಹೆಚ್ಚಾಗಿ ಓಡುತ್ತಿರಲಿಲ್ಲ. ಆದ್ರೂ ಅವಳು ಆ ಕಾರು ತನ್ನನ್ನ ಹಿಂಬಾಲಿಸುತ್ತಿದೆ ಎಂದು ಗೊತ್ತಾದಾಗ ತನ್ನ ಸ್ಕೂಟರ್ನ ವೇಗವನ್ನ ಜಾಸ್ತಿ ಮಾಡಿದ್ದಾಳೆ. ಅವಳು ತನ್ನ ವೇಗವನ್ನ ಜಾಸ್ತಿ ಮಾಡಿದ್ದಳು ಅಷ್ಟೇ. ಅವಳು ಎಷ್ಟು ವೇಗವನ್ನ ಜಾಸ್ತಿ ಮಾಡಿದ್ದಳೋ ಅಷ್ಟೇ ವೇಗವಾಗಿ ಆ ಕಾರು ಕೂಡ ಹಿಂಬಾಲಿಸಿತ್ತು. ಅಲ್ಲಿಂದ ಆ ಯೂನಿವರ್ಸಿಟಿ ಕೇವಲ ಇನ್ನು 1.5 ಕಿಲೋಮೀಟರ್ ಮಾತ್ರ ಇತ್ತು. ಹೇಗಾದ್ರೂ ಮಾಡಿ ಇನ್ನು ಅರ್ಧ ಕಿಲೋಮೀಟರ್ ಹೋದರೆ ಸಾಕು ಮೇನ್ ರೋಡ್ ಸಿಗುತ್ತದೆ ಅಂತ ಸುಜಾತಾಗೆ ಚೆನ್ನಾಗಿ ಗೊತ್ತಿತ್ತು. ಮರುಕ್ಷಣವೇ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಮುಂದೆ ಏನಾಯ್ತು ಅನ್ನೋದು ಅವಳಿಗೆ ನೆನಪೇ ಇರಲಿಲ್ಲ. ಅಷ್ಟಕ್ಕೂ ಅವಳನ್ನು ಹಿಂಬಾಲಿಸಿದ್ದು ಯಾರು, ಯಾವ ಕಾರಣಕ್ಕಾಗಿ ಅವಳನ್ನು ಹಿಂಬಾಲಿಸಿದ್ದರು, ಮುಂದೇನಾಯಿತು ಅನ್ನುವ ನಿಗೂಢ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ಯುವಕರು ಜೀವನದಲ್ಲಿ ಯಶಸ್ಸನ್ನ ಪಡೆಯಬೇಕೆಂದು ಶಾರ್ಟ್ಕಟ್ ದಾರಿಗಳನ್ನ ಹಿಡಿಯುತ್ತಿದ್ದಾರೆ. ಅತಿ ಕಡಿಮೆ ಸಮಯದಲ್ಲಿ ತಾವು ಕೋಟ್ಯಾಧಿಪತಿಯಾಗಬೇಕು ಅನ್ನುವ ದುರುದ್ದೇಶವನ್ನ ಹೊಂದಿದ್ದಾರೆ. ಆದರೆ ಒಂದು ನೆನಪಿರಲಿ, ಯಾವುದೇ ಒಂದು ಯಶಸ್ಸು ಶಾರ್ಟ್ಕಟ್ ಮೂಲಕ ಬರಲು ಸಾಧ್ಯವೇ ಇಲ್ಲ. ಅದಕ್ಕೆ ನಿರಂತರವಾದ ಪರಿಶ್ರಮ, ನಿರಂತರವಾದ ಡೆಡಿಕೇಶನ್ ಇರಲೇಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಹಾಗೂ ಶ್ರೀಮಂತನು ಕೂಡ ಆಗಬಹುದು. ಆದ್ರೆ ಇವತ್ತಿನ ಜೀವನ ಇನ್ಸ್ಟಂಟ್ ಜೀವನವಾಗಿದೆ. ಎಲ್ಲವೂ ತಕ್ಷಣವೇ ಆಗಬೇಕು. ಹಾಕಿದ ತಕ್ಷಣ ಎಲ್ಲವೂ 2 ನಿಮಿಷದಲ್ಲಿ ರೆಡಿ ಆಗಬೇಕು. ಇವತ್ತಿನ ಹುಡುಗರಿಗೆ ಪೇಷನ್ಸ್ ಅನ್ನುವುದೇ ಇಲ್ಲ. ಕೇಳಿದ ತಕ್ಷಣ ಕೆಲಸ ಆಗಿಬಿಡಬೇಕು. ಇಲ್ಲವಾದ್ರೆ ಅವರು ಮಾಡುವ ಕೆಲಸಗಳೇ ಬೇರೆ ಆಗಿವೆ. ಅದರಲ್ಲೂ ಈ ಮೊಬೈಲ್ ಲಕ್ಷಾಂತರ ಯುವಕರ ಜೀವನವನ್ನೇ ಹಾಳು ಮಾಡಿಬಿಟ್ಟಿದೆ. ಈ ಮೊಬೈಲ್ ನಲ್ಲಿರುವ ಕೆಲವು ಗೇಮಿಂಗ್ ಆಪ್ಗಳು ಮಾತ್ರ ಇವತ್ತಿನ ಯುವಕರ ಜೀವನವನ್ನೇ ಹಾಳು ಮಾಡಿವೆ. ಇದರಿಂದ ಆ ಯುವಕರು ಕೇವಲ ತಮ್ಮ ಜೀವನವನ್ನೇ ಹಾಳು ಮಾಡುವುದು ಅಲ್ಲದೆ ತಮ್ಮ ಕುಟುಂಬವನ್ನೇ ಬರಬಾದ್ ಮಾಡಿದ್ದಾರೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ಗೋವಾದ ರಾಜಧಾನಿ ಪಣಜಿಯ ಸುತ್ತಮುತ್ತ ನಡೆದಿತ್ತು. ಸುಶೀಲ್ ಸಾವಂತ್ ಅನ್ನುವ 12ನೇ ತರಗತಿಯಲ್ಲಿ ಓದುತ್ತಿದ್ದ ಹುಡುಗ ತನ್ನ ಕುಟುಂಬದ ಜೊತೆ ಮಾಡಿದ ಆ ಕೆಲಸ ಕಂಡರೆ ನಿಮ್ಮ ಮೈಯು ಕೂಡ ಜುಮ್ಮೆನಿಸುತ್ತದೆ. ಹೌದು, ಸುಶೀಲ್ 2ನೇ ಕ್ಲಾಸ್ ಇದ್ದಾಗಲೇ ಅವನ ತಂದೆ ತೀರಿ ಹೋಗಿದ್ದರು. ಅಂದಿನಿಂದ ತಾಯಿ ತನ್ನ ಮಗ ಹಾಗೂ ದೊಡ್ಡ ಮಗಳನ್ನ ಕಷ್ಟಪಟ್ಟು ಸಾಕಿದ್ದಾಳೆ. ಮಗಳೇನೋ ಚೆನ್ನಾಗಿ ಓದುತ್ತಿದ್ದಳು. ಆದ್ರೆ ಸುಶೀಲ್ ಮಾತ್ರ ಕೆಟ್ಟ ಹುಡುಗರ ಸಹವಾಸ ಮಾಡಿ ಹಾಳಾಗಿ ಹೋಗಿದ್ದ. 10ನೇ ತರಗತಿಯಲ್ಲಿದ್ದಾಗಲೇ ತನಗೊಂದು ಸ್ಮಾರ್ಟ್ ಫೋನ್ ಬೇಕೆಂದು ಅಮ್ಮನೊಂದಿಗೆ ಜಗಳಾಡಿ ಸ್ಮಾರ್ಟ್ ಫೋನ್ ಅನ್ನು ಕೂಡ ಪಡೆದುಕೊಂಡಿದ್ದ. ತಾಯಿ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನ ಅವನಿಗೆ ಕೊಟ್ಟಿದ್ದರು. ಮಾತಿಗೆ ನಾನು ಸಾಯುತ್ತೇನೆ, ನಾನು ಬೇಡಿದ್ದನ್ನ ಕೊಡು ಅಂತ ಕೇಳುತ್ತಿದ್ದ. ಇಲ್ಲವಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಬೆದರಿಕೆ ಹಾಕುತ್ತಿದ್ದ. ಒಬ್ಬನೇ ಮಗ ಆಗಿದ್ದರಿಂದ ತಾಯಿ ಹಾಗೋ ಹೀಗೋ ಮಾಡಿ ಕಷ್ಟಪಟ್ಟು ಅವನನ್ನ ಓದಿಸಲು ಪ್ರಯತ್ನ ಮಾಡಿದ್ದಾಳೆ. ಆದ್ರೆ ಒಮ್ಮೆ ಅಡ್ಡದಾರಿ ಹಿಡಿದ ಮೇಲೆ ಹುಡುಗರ ಮೇಲೆ ಹತೋಟಿ ಪಡೆಯುವುದು ಕಷ್ಟವೇ ಸರಿ. ಮೊಬೈಲ್ ಸಿಕ್ಕರೆ ಸಾಕು, ಬರೀ ಕೆಟ್ಟ ವಿಡಿಯೋಗಳನ್ನ ನೋಡುವುದು, ರೀಲ್ಸ್ ಗಳನ್ನ ಮಾಡುವುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಲ್ಲಿ ಸದಾ ಕಾಲ ಇರೋದು ಅವನ ಕೆಲಸವಾಗಿ ಹೋಗಿತ್ತು. ಓದುವುದರ ಕಡೆ ಒಂದಿಷ್ಟು ಲಕ್ಷ್ಯ ಇರಲಿಲ್ಲ. ಆದ್ರೆ 11ನೇ ತರಗತಿ ಬಂದಾಗ ಅವನ ಈ ಮೊಬೈಲ್ ಚಟ ಕುಟುಂಬವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಹೌದು, ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿ ಹಲವಾರು ಆನ್ಲೈನ್ ಗೇಮ್ ಗಳನ್ನ ಆಡಿ ಸಿಕ್ಕಾಪಟ್ಟೆ ದುಡ್ಡು ಕಳೆದುಕೊಂಡಿದ್ದ. ಅಷ್ಟೇ ಅಲ್ಲದೆ ಸ್ನೇಹಿತರ ಬಳಿ ಸಾವಿರಾರು ರೂಪಾಯಿ ಸಾಲ ಕೂಡ ಮಾಡಿದ್ದ. ಮನೆಯಲ್ಲಿದ್ದ ಚಿನ್ನವನ್ನ ಕದ್ದು ಅದರಿಂದ ದುಡ್ಡು ಪಡೆದು ಆನ್ಲೈನ್ ಗೇಮ್ ನಲ್ಲಿ ಹಣವನ್ನ ಸುರಿದು ಕಳೆದುಕೊಂಡಿದ್ದ. ಹೀಗಾಗಿ ಆಗಾಗ ತನ್ನ ತಾಯಿಯನ್ನ ಹಾಗೂ ಅಕ್ಕನನ್ನ ದುಡ್ಡಿಗಾಗಿ ಪೀಡಿಸುತ್ತಿದ್ದ. ಇದರಿಂದ ಸಾಕಾಗಿ ಸುಶೀಲನ ತಾಯಿ ಮತ್ತು ಅಕ್ಕ ಇಬ್ಬರು ಸಾಕಷ್ಟು ನೋವನ್ನ ಅನುಭವಿಸಿದ್ದರು. ಸುಶೀಲನ ಅಕ್ಕ ಸುಜಾತ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ಕಾಲೇಜು ಮುಗಿದ ನಂತರ ಒಂದು ಜೆರಾಕ್ಸ್ ಸೆಂಟರ್ ಅಲ್ಲಿ ಕೆಲಸ ಮಾಡಿ ಸ್ವಲ್ಪ ಹಣವನ್ನ ಮನೆಗಾಗಿ ದುಡಿಯುತ್ತಿದ್ದಳು. ಅದರ ಮೇಲೂ ಸುಶೀಲನ ಕಣ್ಣು ಬಿದ್ದಿತ್ತು. ಅದು ಜೂನ್ 3ನೇ ತಾರೀಕು 2003ನೇ ಇಸುವಿ. ಸುಜಾತ ಕಷ್ಟಪಟ್ಟು ದುಡಿದ ಹಣದಿಂದ ಹಾಗೋ ಹೀಗೋ ಮಾಡಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡೆಯಬೇಕೆಂದು ತನ್ನ ಸ್ಕೂಟರ್ ನ ತೆಗೆದುಕೊಂಡು ಅಡ್ಮಿಷನ್ ಮಾಡಿಸಬೇಕೆಂದು ಗಾಡಿಯಲ್ಲಿ ಹೋಗುವಾಗ ಸಾಲ ಕೊಟ್ಟವರ ಕಾರಿನಲ್ಲಿ ಸುಶೀಲ್ ಅವಳನ್ನ ಹಿಂಬಾಲಿಸಿ ಅವಳಿಂದ ದುಡ್ಡನ್ನ ದೋಚಬೇಕೆಂದು ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಅವಳು ದುಡ್ಡು ಕೊಡದಿದ್ದಾಗ ನಿರ್ಜನವಾದಂತಹ ಪ್ರದೇಶದಲ್ಲಿ ಕಾರನ್ನ ನಿಲ್ಲಿಸಿ ಅವನ ಜೊತೆ ಇದ್ದ ಸ್ನೇಹಿತರು ಸೇರಿ ಸುಜಾತಳನ್ನ ಕೊಚ್ಚಿ ಹಾಕಿದ್ದಾರೆ ಹಾಗೂ ಅವಳ ದುಡ್ಡನ್ನ ಪಡೆದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅವನು ಆ
ಸಮಯದಲ್ಲಿ ಏನು ಮಾಡುತ್ತಿದ್ದೇನೆ ಅನ್ನೋದೇ ಅವನಿಗೆ ಪ್ರಜ್ಞೆ ಇರಲಿಲ್ಲ. ಇದಕ್ಕೆ ಕಾರಣ ಆನ್ಲೈನ್ ಗೇಮ್ ಅಡಿಕ್ಷನ್. ಹೌದು, ಒಂದು ಸಾರಿ ನೀವು ಈ ಆನ್ಲೈನ್ ಗೇಮ್ ಅಡಿಕ್ಟ್ ಆದ್ರೆ ಮುಗಿದೇ ಹೋಯ್ತು ನಿಮ್ಮ ಜೀವನ. ಅದಕ್ಕಾಗಿ ಹುಡುಗರು ಮನೆಯಲ್ಲಿದ್ದ ಎಲ್ಲ ದುಡ್ಡನ್ನ ದೋಚೋದಾಗಲಿ, ಕಂಡವರ ಜೊತೆ ಸಾಲ ಮಾಡುವುದಾಗಲಿ ಮಾಡಿಕೊಂಡು ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇಡೀ ಕುಟುಂಬವನ್ನೇ ಕಂಗಾಲು ಮಾಡಿದ್ದಾರೆ. ಇಂತಹ ಘಟನೆಗಳು ಆಗಾಗ ಇವತ್ತಿನ ಈ ಸಮಾಜದಲ್ಲಿ ನಿರಂತರವಾಗಿ ನಡೆಯುತ್ತಾನೆ ಇವೆ. ಹೀಗಾಗಿ ತನ್ನ ಸ್ವಂತ ಅಕ್ಕನನ್ನೇ ತನ್ನ ಚಟಕ್ಕಾಗಿ ಈ ಸುಶೀಲ್ ಬಲಿ ತೆಗೆದುಕೊಂಡು ಬಿಟ್ಟಿದ್ದ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಮಾಡಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಇವತ್ತಿನ ಹದಿಹರೆಯದ ಯುವಕರು ಬೇಗ ಶ್ರೀಮಂತರಾಗಬೇಕು, ಶಾರ್ಟ್ ಕಟ್ ಬಳಸಿ ಯಶಸ್ಸನ್ನ ಪಡೆಯಬೇಕು ಅನ್ನುವ ಆಸೆಯಿಂದ ತಮ್ಮ ಜೀವನವನ್ನೇ ಶಾರ್ಟ್ ಮಾಡಿಕೊಳ್ಳುತ್ತಿದ್ದಾರೆ. 80-90 ವಯಸ್ಸು ಬದುಕುವಂತಹ ಜೀವನವನ್ನ 18-19 ವಯಸ್ಸಿನಲ್ಲಿಯೇ ಮುಗಿಸುತ್ತಿದ್ದಾರೆ. ಅಂತಹ ಒಂದು ಉದಾಹರಣೆಯೇ ಗೋವಾದ ಪಣಜಿ ಹತ್ತಿರ ನಡೆದ ಈ ಸುಶೀಲ್ ಸಾವಂತ್ ಅನ್ನುವ ಹುಡುಗನ ಕಥೆ. ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇಂತಹ ಶಾರ್ಟ್ ಕಟ್ ಗಳನ್ನ ಬಳಸಬೇಡಿ. ಇವು ಯಶಸ್ಸನ್ನ ತರುವ ಬದಲು ನಿಮ್ಮ ಜೀವನವನ್ನೇ ಶಾರ್ಟ್ ಮಾಡಿಬಿಡುತ್ತವೆ. ಅದರಲ್ಲೂ 15-21 ವಯಸ್ಸಿನ ಹುಡುಗರಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣುತ್ತಿದ್ದೇವೆ. ಈ ಕಡೆ ಅವರು ಚೆನ್ನಾಗಿ ಬೆಳೆದಿರುವುದಿಲ್ಲ, ಹುಡುಗರು ಆಗಿರುವುದಿಲ್ಲ, ಮಕ್ಕಳು ಆಗಿರುವುದಿಲ್ಲ. ಅದೊಂದು ನಾಜುಕಾದಂತಹ ಸಮಯವಾಗಿದೆ. ಈ ವಯಸ್ಸು ದಾಟಿದರೆ ಮುಂದೆ ಜೀವನ ಸುಸೂತ್ರವಾಗಿರುತ್ತದೆ. ಯಾಕಂದ್ರೆ ಆ ಸಮಯದಲ್ಲಿ ಅವರಿಗೆ ಬುದ್ಧಿ ಕೂಡ ಬೆಳೆದಿರುತ್ತದೆ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಪರಿಜ್ಞಾನ ಕೂಡ ಇರುತ್ತದೆ. ಹೀಗಾಗಿ ದಯವಿಟ್ಟು ನಾನು ಹೇಳುವ ಈ 12 ಸೂತ್ರಗಳನ್ನ ಈ ವಯಸ್ಸಿನ ಹುಡುಗರು ತಪ್ಪದೆ ಫಾಲೋ ಮಾಡಿ. ಇಲ್ಲವಾದ್ರೆ ನಿಮ್ಮ ಜೀವನ ಹಾಳಾಗೋದು ಗ್ಯಾರಂಟಿ. ದಯವಿಟ್ಟು ಈ 12 ಅಂಶಗಳನ್ನ ಫಾಲೋ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಸದಾ ಕಾಲ ಏನನ್ನಾದ್ರೂ ಕಲಿಯುತ್ತಾ ಇರಿ. ನೀವು ಏನನ್ನ ಕಲಿಯುತ್ತೀರೋ ಯಾವುದೋ ಒಂದು ಕೆಲಸಕ್ಕೆ ಉಪಯೋಗ ಇವತ್ತಿಲ್ಲ ನಾಳೆ ಬಂದೇ ಬರುತ್ತದೆ. ವಯಸ್ಸು 30 ದಾಟುವವರೆಗೂ ಸೈಟು ಮನೆ ಅಂತ ಇನ್ವೆಸ್ಟ್ ಮಾಡಬೇಡಿ. ಲೋನ್ ಮತ್ತು ಜಾಬ್ ಎರಡಕ್ಕೂ ನೀವು ಲಾಕ್ ಆಗಿ ಹೋಗುತ್ತೀರಾ. ಕಲ್ಲನ್ನು ಕರಗಿಸುವ ದೇಹ ಇರುತ್ತದೆ ಈ ಸಮಯದಲ್ಲಿ. ಆದ್ರೆ ಜೋಪಾನ, ದೇಹ ಒಮ್ಮೆ ಗ್ಯಾರೇಜು ಅಂದ್ರೆ ಆಸ್ಪತ್ರೆಗೆ ಹೋಗಿ ಬಂದ್ರೆ ನಿಮ್ಮ ವೇಗ ಅರ್ಧ ತಗ್ಗುತ್ತದೆ. ಹೊಸ ಕಾರು ಬೈಕ್ ಅನ್ನ ಎಷ್ಟು ಜೋಪಾನ ಮಾಡುತ್ತೀರೋ ಹಾಗೆ ನಿಮ್ಮ ಆರೋಗ್ಯವನ್ನ ಕೂಡ ಈ ಸಮಯದಲ್ಲಿ ಕಾಪಾಡಿಕೊಳ್ಳಬೇಕು. ದುಷ್ಟ ಚಟಕ್ಕೆ ಬೀಳಬೇಡಿ. ಯಾವುದಾದರೂ ಸಾಮುದಾಯಿಕ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ತಿಂಗಳಿಗೆ 1 ವೀಕೆಂಡ್ ಸಾಕು. ಅದು ನಿಮ್ಮನ್ನು ಊರು ದೇಶ ಜನರನ್ನು ಕೂಡ ಸುತ್ತಿಸುತ್ತದೆ. ಸದಾ ಹುಡುಗರ ಗುಂಗಿನಲ್ಲಿ ಇರಬೇಡಿ. ದುಡಿಮೆ ಇಲ್ಲದೆ ಹೇಗೆ ಹಣ ಹುಟ್ಟುತ್ತದೆಯೋ ಹಾಗೆ ವ್ಯಕ್ತಿತ್ವ ಹೊಳೆಯದಿದ್ರೆ ಹುಡುಗ ಅಥವಾ ಹುಡುಗಿ ಸಿಗೋದಿಲ್ಲ. ನಿಮ್ಮನ್ನು ನೀವು ಪಾಲಿಶ್ ಮಾಡಿಕೊಳ್ಳಿ. ಹಣ, ಉದ್ಯೋಗ, ಬುದ್ಧಿ, ಕೌಶಲ್ಯ ಒಂದೊಂದೇ ಗಳಿಸುತ್ತಾ ಹೋಗಿ ಸಂಗಾತಿ ತಂತಾನೇ ಸಿಗುತ್ತಾರೆ. ಸಂಕೋಚ ಬೀದಿ ಬಿಟ್ಟು ಆನ್ಲೈನ್ ಗ್ರೂಪ್ ನಲ್ಲಿ ತೊಡಗಿಸಿಕೊಳ್ಳಿ. ಸ್ನೇಹ ಬೆಳೆಸಿ, ಸಾಧ್ಯವಾದರೆ ಭೇಟಿಯಾಗಿ. ಕಲೆ, ಸಿನಿಮಾ, ವಿಜ್ಞಾನ, ತಂತ್ರಜ್ಞಾನ ಇವೆಂಟ್ಗಳಲ್ಲಿ ಪಾಲ್ಗೊಳ್ಳಿ. ಸುಮ್ಮನೆ ಮೊಬೈಲ್ ನಲ್ಲಿ ಕೂತು ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಲೈಫ್ ಬಗ್ಗೆ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಪ್ರೆಷರ್ ಹಾಕಿಕೊಳ್ಳಿ. ಕೆಟ್ಟ ವ್ಯಕ್ತಿಯಾಗದೆ ಉಳಿದರೆ ಮಿಕ್ಕಿದ್ದೆಲ್ಲ ತಾನಾಗೆ ಸಿಗುತ್ತದೆ. ಒಳ್ಳೆಯವರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತದೆ. ಮದುವೆಗೆ ಆತುರ ಬೀಳಬೇಡಿ. ಇಷ್ಟಪಡಿ. ಸಾಧ್ಯವಾದರೆ ನಿಮ್ಮ ಸಂಗಾತಿಯನ್ನ ಅರಿತುಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ. ಆಮೇಲೆ ಎಲ್ಲ ಮುಗಿದ ಮೇಲೆ, ಕೆಲಸ ಸಿಕ್ಕ ಮೇಲೆ ನೀವು ಬಯಸಿದ ಹುಡುಗ ಅಥವಾ ಹುಡುಗಿಯನ್ನೇ ಮದುವೆಯಾಗಿರಿ. ದಯವಿಟ್ಟು ಈ ಸಮಯದಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನ ಮಾತ್ರ ಬೆಳೆಸಬೇಡಿ. ಯಾರ ಹತ್ರನೂ ಸಾಲ ಮಾಡಬೇಡಿ. ತಂದೆ ತಾಯಿಯರದ್ದು ಸೀಮಿತ ದೃಷ್ಟಿ ಇರುತ್ತದೆ. ಅವರಿಗೆ ನೋವು ಮಾಡದೆ ಅವರು ಹೇಳುವ ದಾರಿಯಲ್ಲೇ ನಡೆಯಿರಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತದೆ. ಮುಂದೆ ನಿಮಗೆ ಉದ್ಯೋಗ ಇಲ್ಲದೆ ಇರುವಾಗ 6 ತಿಂಗಳು ಬದುಕಬಲ್ಲಷ್ಟು ಫಂಡ್ ಅನ್ನ ನೀವು ಸೇವ್ ಮಾಡಿ. ನಿಯಮಿತ ಸಂಬಳದ ಕಂಫರ್ಟ್ ಝೋನ್ಗೆ ಬೀಳಬೇಡಿ. ಮಾನಸಿಕವಾಗಿ ದಿಕ್ಸೂಚಿಯನ್ನ ಸೃಷ್ಟಿಸಿಕೊಳ್ಳಿ. ವಿವಿಧ ವಿಷಯಗಳಲ್ಲಿ ಸಾಧಕರನ್ನ ಫಾಲೋ ಮಾಡಿ. ಆದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಯೋಗ್ರಫಿಯನ್ನ ಓದಿ. ಹೊಸ ಭಾಷೆಯನ್ನ ಕಲಿಯಿರಿ. ಒಳ್ಳೆಯ ಪುಸ್ತಕವನ್ನ ಓದಿ. ಒಳ್ಳೆಯ ಸಿನಿಮಾಗಳನ್ನ ನೋಡಿ. ಒಳ್ಳೆಯ ಡಾಕ್ಯುಮೆಂಟರಿಗಳನ್ನ ನೋಡಿ. ಮೊಬೈಲ್ ಅನ್ನ 12ನೇ ತರಗತಿವರೆಗೂ ಯಾವತ್ತೂ ಬಳಸಬೇಡಿ. 12ನೇ ತರಗತಿಯಿಂದ ಮಾತ್ರ ಮೊಬೈಲ್ ಅನ್ನ ಬಳಸಲು ಪ್ರಾರಂಭಿಸಿ. ಅದರಲ್ಲೂ ಮೊಬೈಲ್ ಅನ್ನ ನಿಮ್ಮ ಉದ್ದೇಶಕ್ಕಾಗಿ, ನೀವು ಬೆಳೆಯುವ ಉದ್ದೇಶಕ್ಕಾಗಿ ಬಳಸಿಕೊಳ್ಳಿ. ಯಾವುದಾದ್ರೂ ಒಂದು ಕ್ರೀಡೆಯನ್ನ ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಮಾಡಿಕೊಳ್ಳಿ. ಅದು ನಿಮ್ಮನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಫಿಟ್ ಇಡುತ್ತದೆ. ಸಂಕೋಚ ತೊರೆದು ನಿಮ್ಮ ಅಪ್ಪ ಅಮ್ಮನಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿ. ಶ್ರೀಮಂತರಾಗಲು ಶಾರ್ಟ್ ಕಟ್ ಎಂಬುದು ಇಲ್ಲವೇ ಇಲ್ಲ. ಡೈಲಿ ಟ್ರೇಡಿಂಗ್, ಬೆಟ್ಟಿಂಗ್, ಆನ್ಲೈನ್ ಗೇಮಿಂಗ್ ಇವೆಲ್ಲವೂ ಮೋಸ. ಇವು ನಿಮ್ಮನ್ನ ಬಹುಬೇಗ ಅಟ್ರಾಕ್ಟ್ ಮಾಡುತ್ತವೆ, ಹಾಗೆಯೇ ಬಹುಬೇಗ ನಿಮ್ಮನ್ನ ಬರ್ಬಾದ್ ಕೂಡ ಮಾಡುತ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೊಬೈಲ್ ನಲ್ಲಿ ಆನ್ಲೈನ್ ಗೇಮ್ಗಳನ್ನ ಆಡಬೇಡಿ.
ಸ್ನೇಹಿತರೆ, ಈ ಹೇಳಿದ ಈ 12 ಗುಟ್ಟುಗಳನ್ನ ದಯವಿಟ್ಟು ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ತನ್ನಂತಾನೆ ಹೇಗೆ ಬರುತ್ತದೆ ಅಂತ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.